ಹೇಗೆ ಪ್ರತಿಯೊಂದು ಪಟ್ಟಣದಲ್ಲಿ ಗಾಂಧಿ ಚೌಕು, ಗಾಂಧಿ ರೋಡು, ಗಾಂಧಿನಗರ, ಗಾಂಧಿ ವೃತ್ತ ಇದೆಯೋ ಹಾಗೆಯೇ ಪ್ರತಿಯೊಂದು ಪಟ್ಟಣದಲ್ಲಿ, ಪ್ರತಿಯೊಂದು ಹಳ್ಳಿಗಳಲ್ಲಿ, ಪ್ರತಿಯೊಂದು ಮಹಾನಗರಗಳಲ್ಲಿ ಕೂಡ ಅಂಬೇಡ್ಕರ್ ಚೌಕ್, ಅಂಬೇಡ್ಕರ್ ನಗರ, ಅಂಬೇಡ್ಕರ್ ವೃತ್ತ ಕೂಡ ಇರೋದು ನಾವು ಕಂಡೇ ಕಾಣುತ್ತೇವೆ. ಹಾಗೆಯೇ ಅವರ ಪ್ರತಿಮೆಗಳನ್ನ ನಾವು ಪ್ರತಿಯೊಂದು ಊರಿನಲ್ಲೂ ಕೂಡ ಕಾಣುತ್ತೇವೆ. ಆದ್ರೆ ವಿಶ್ವದ ಅತಿ ಎತ್ತರದ ಅಂಬೇಡ್ಕರ್ ಪ್ರತಿಮೆ ಎಲ್ಲಿದೆ ಗೊತ್ತಾ? ಗೊತ್ತಿಲ್ಲ ಅಂದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಅದಕ್ಕಿಂತ ಮೊದಲು ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಜೈ ಭೀಮ್ ಅಂತ ಬರೆಯಿರಿ. ತೆಲಂಗಾಣ ರಾಜ್ಯದ ರಾಜಧಾನಿ ಹೈದರಾಬಾದ್ ನಲ್ಲಿ ನಿರ್ಮಿಸಲಾಗಿರುವ ಭಾರತದ ಅತಿ ಎತ್ತರದ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಯನ್ನ 2023 ಶುಕ್ರವಾರ ಏಪ್ರಿಲ್ 14ನೇ ತಾರೀಕು ಅನಾವರಣಗೊಳಿಸಲಾಗಿತ್ತು. ಸಂವಿಧಾನ ಶಿಲ್ಪಿ ಎಂದೇ ಜನಜನಿತವಾಗಿರುವ ಅಂಬೇಡ್ಕರ್ ಅವರ 123ನೇ ದಿನಾಚರಣೆಯ ದಿನದಂದೇ ಈ ಪ್ರತಿಮೆಯನ್ನ ಅನಾವರಣಗೊಳಿಸಿದ್ದು ವಿಶೇಷತೆ. ಹೈದರಾಬಾದ್ನ ಹುಸೇನ್ ಸಾಗರ್ ಬಳಿ ಇರುವ ತೆಲಂಗಾಣ ಸರ್ಕಾರದ ಶಕ್ತಿ ಸೌಧದ ಪಕ್ಕದಲ್ಲಿಯೇ ಈ ಪ್ರತಿಮೆಯನ್ನ ನಿಲ್ಲಿಸಲಾಗಿತ್ತು. ಸುಮಾರು 11 ಎಕರೆ ಜಾಗದಲ್ಲಿ 125 ಅಡಿ ಎತ್ತರ ಇರುವ ಈ ಪ್ರತಿಮೆಯನ್ನ 146 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿದೆ. ಈ ಪ್ರತಿಮೆಯ ಅನಾವರಣ ಸಮಾರಂಭಕ್ಕೆ ತೆಲಂಗಾಣದ ಎಲ್ಲ 119 ವಿಧಾನಸಭಾ ಕ್ಷೇತ್ರಗಳಿಂದ ಸುಮಾರು 35,000 ದಲಿತ ಪ್ರತಿನಿಧಿಗಳನ್ನ ಕೂಡ ಆಹ್ವಾನಿಸಲಾಗಿತ್ತು. ಮೂರ್ತಿಯ ರೂಪರೇಷೆಗಳ ರೂವಾರಿಯಾಗಿರುವ ಹಿರಿಯ ಶಿಲ್ಪಿ ಪದ್ಮಭೂಷಣ ಪುರಸ್ಕೃತರು ಆದಂತಹ ನೋಯ್ಡಾ ಮೂಲದ ರಾಮ್ ವಾಂಜಿ ಸುತಾರ್ ಅವರನ್ನ ಈ ಸಭೆಗೆ ಆಹ್ವಾನಿಸಲಾಗಿತ್ತು. ಈ ಪ್ರತಿಮೆಯ ವಿಶೇಷತೆಗಳನ್ನ ನೀವು ತಿಳಿಯಲೇಬೇಕು. ರಾಮ್ ವಾಂಜಿ ಸುತಾರ್ ದೇಶದ ಹಲವಾರು ಭಾಗಗಳಲ್ಲಿ ದೈತ್ಯ ಪ್ರತಿಮೆಗಳನ್ನ ನಿರ್ಮಿಸುವ ಹೆಗ್ಗಳಿಕೆ ಅವರದ್ದಾಗಿದೆ. ಗುಜರಾತ್ ನಲ್ಲಿ ನಿರ್ಮಿಸಲಾಗಿರುವ ವಿಶ್ವದ ಅತಿ ಎತ್ತರದ ದ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಪ್ರತಿಮೆ ಅಂದ್ರೆ ಸರ್ದಾರ್ ವಲ್ಲಭಾಯ್ ಅವರ ಪ್ರತಿಮೆಯನ್ನು ಕೂಡ ನಿರ್ಮಾಣ ಮಾಡಿದ್ದು ಇವರೇ. ಉತ್ತರ ಪ್ರದೇಶದ ನೋಯ್ಡಾ ಮೂಲದವರಾದ ಅವರಿಗೆ ಅವರ ಪುತ್ರ ಅನಿಲ್ ರಾಮ್ ಸುತಾರ್ ಸಾಥ್ ನೀಡಿದ್ದಾರೆ. ಈ ಪ್ರತಿಮೆಯ ನಿರ್ಮಾಣಕ್ಕೂ ಈ ತಂದೆ ಮಗನದ್ದೇ ಸಾಥಿದೆ. ಅವರನ್ನು ಕೂಡ ಈ ಪ್ರತಿಮೆಯ ಲೋಕಾರ್ಪಣೆ ಸಮಾರಂಭಕ್ಕೆ ಆಹ್ವಾನಿಸಲಾಗಿತ್ತು. ಕಳೆದ 60 ವರ್ಷಗಳಲ್ಲಿ ರಾಮ್ ಸುತಾರ್ 90ಕ್ಕೂ ಹೆಚ್ಚು ಸ್ಮಾರಕ ಶಿಲ್ಪಗಳನ್ನ ತಯಾರಿಸಿದ್ದಾರೆ. ಭಾರತ, USA, ಫ್ರಾನ್ಸ್, ಅರ್ಜೆಂಟೀನಾ, ಇಟಲಿ, ರಷ್ಯಾ ಮತ್ತು ಮಲೇಷ್ಯಾಗಳಲ್ಲಿ ಸುತಾರ್ ನಿರ್ಮಿಸಿರುವ ಪ್ರತಿಮೆಗಳನ್ನ ನೀವು ಕಾಣಬಹುದು. ಬೆಂಗಳೂರಿನಲ್ಲಿ ಸ್ಥಾಪಿಸಲಾದಂತಹ 108 ಅಡಿ ಎತ್ತರದ ನಾಡಪ್ರಭು ಕೆಂಪೇಗೌಡ ಪ್ರತಿಮೆಯನ್ನು ಕೂಡ ರಾಮ್ ಸುತಾರ್ ಅವರೇ ನಿರ್ಮಾಣ ಮಾಡಿದ್ದಾರೆ. ಈಗ ಅಂಬೇಡ್ಕರ್ ಅವರ ಈ ಪ್ರತಿಮೆಯ ಬಗ್ಗೆ ಕೆಲವೊಂದು ವಿಚಾರಗಳನ್ನ ನೀವು ತಿಳಿದುಕೊಳ್ಳಲೇಬೇಕು. ಅಂಬೇಡ್ಕರ್ ಪ್ರತಿಮೆಯನ್ನು ನಿರ್ಮಾಣ ಮಾಡಲು ನಿರ್ಧರಿಸಿದ ನಂತರ ಈ ಪ್ರತಿಮೆ ಹೇಗಿರಬೇಕು, ಅದಕ್ಕಾಗುವ ಖರ್ಚನ್ನ ಹೇಗೆ ಹೊಂದಿಸಿಕೊಳ್ಳಬೇಕು ಎಂಬ ವಿಚಾರಗಳಿಗೆ ಅಂತಿಮ ಸ್ಪರ್ಶ ಕೊಡಲು 2 ವರ್ಷವೇ ಬೇಕಾಗುತ್ತದೆ. ಈ ಪ್ರತಿಮೆಯು 125 ಅಡಿ ಎತ್ತರವಿದೆ. ಅಂಬೇಡ್ಕರ್ ಅವರ ಪ್ರತಿಮೆ ನಿಂತಿರುವ ವೃತ್ತಾಕಾರದ ವೇದಿಕೆ 50 ಅಡಿಗಳಷ್ಟು ಎತ್ತರವಿದೆ. ಈ ವೃತ್ತಾಕಾರದ ಬೇಸನ್ನ ದೇಶದ ಸಂಸತ್ತಿನ ಕಟ್ಟಡದ ರೀತಿಯಲ್ಲಿ ವಿನ್ಯಾಸಗೊಳಿಸಲಾಗಿತ್ತು. ಪ್ರತಿಮೆಯು ನಿಂತಿರುವ ವೇದಿಕೆಯು 26,258 ಚದುರ ಅಡಿ ವಿಸ್ತೀರ್ಣವಾಗಿದ್ದು ಅದರಲ್ಲಿ 3 ಅಂತಸ್ತಿನ ಕಟ್ಟಡವಿದೆ. ಅದರಲ್ಲಿ ಅಂಬೇಡ್ಕರ್ ಜೀವನ ಚರಿತ್ರೆಯನ್ನ ಬಿಂಬಿಸುವ ಕಲಾಕೃತಿಗಳು, ಪುಸ್ತಕ ಭಂಡಾರವಿದ್ದು 100 ಸೀಟುಗಳ ಆಡಿಟೋರಿಯಂ ಕೂಡ ಇದೆ. ಕಟ್ಟಡದಲ್ಲಿ 2 ಲಿಫ್ಟ್ಗಳಿದ್ದು 1 ಅಂತಸ್ತಿನಿಂದ ಇನ್ನೊಂದು ಅಂತಸ್ತಿಗೆ ಲಿಫ್ಟ್ ಮೂಲಕವೇ ನೀವು ಹೋಗಲು ಅನುಕೂಲ ಕೂಡ ಮಾಡಲಾಗಿದೆ. ಈ ದೈತ್ಯ ಪ್ರತಿಮೆಯು 474 ಟನ್ಗಳಷ್ಟು ತೂಕ ಹೊಂದಿದೆ. ಅಂದ್ರೆ 474 ಲಕ್ಷ ಕೆಜಿ ತೂಕದ್ದು. ಈ ಪ್ರತಿಮೆಯ ನಿರ್ಮಾಣಕ್ಕೆ 360 ಟನ್ ಸ್ಟೇನ್ಲೆಸ್ ಸ್ಟೀಲ್ ಅನ್ನು ಕೂಡ ಬಳಸಲಾಗಿದೆ. ಜೊತೆಗೆ 114 ಟನ್ಗಳಷ್ಟು ಕಂಚನ್ನ ಕೂಡ ಬಳಸಲಾಗಿದೆ. ಈ ಪ್ರತಿಮೆಯ ನಿರ್ಮಾಣಕ್ಕೆ 146.5 ಕೋಟಿ ರೂಪಾಯಿ ವೆಚ್ಚಾಗಿದೆ. ಪ್ರತಿಮೆಗಾಗಿ 11 ಎಕರೆ ಪ್ರದೇಶವನ್ನ ಮೀಸಲಿಡಲಾಗಿತ್ತು. ಅದರ ಸುತ್ತಲೂ ಹೂದೋಟವನ್ನ ನಿರ್ಮಿಸಲಾಗಿದೆ. ಈ ಹೂದೋಟಕ್ಕಾಗಿ 2.93 ಎಕರೆ ಮೀಸಲಿಡಲಾಗಿದೆ. ಈ ಪ್ರತಿಮೆಯನ್ನು ನೋಡಲು ಬರುವವರಿಗೆ ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿದ್ದು ಅದರಲ್ಲಿ 500ಕ್ಕೂ ಹೆಚ್ಚು ಕಾರುಗಳನ್ನ ಒಂದೇ ಸಾರಿ ನೀವು ನಿಲ್ಲಿಸಬಹುದಾಗಿದೆ. ಸ್ನೇಹಿತರೆ, ನೀವು ಈಗ ಅಂಬೇಡ್ಕರ್ ಅವರ ದೈತ್ಯ ಪ್ರತಿಮೆಯ ಬಗ್ಗೆ ಎಲ್ಲಾ ಮಾಹಿತಿಯನ್ನ ಪಡೆದಿದ್ದೀರಾ. ಆದ್ರೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರ ಬಗ್ಗೆ ನಿಮಗೆಷ್ಟು ಗೊತ್ತು? ಅವರ ಬಾಲ್ಯದ ಬಗ್ಗೆ ನಿಮಗೆಷ್ಟು ಗೊತ್ತು? ಅವರು ಪಟ್ಟಿರುವ ಕಷ್ಟಗಳು ನಿಮಗೆಷ್ಟು ಗೊತ್ತು? ಅವೆಲ್ಲ ವಿಷಯಗಳನ್ನ ನೀವು ತಿಳಿದುಕೊಳ್ಳೋದು ಕೂಡ ಅಷ್ಟೇ ಅವಶ್ಯ.
ಈ ಹುಡುಗನಿಗೆ ಕೇವಲ ಆಗ 8 ವರ್ಷ. ಒಮ್ಮೆ ತನ್ನ ತಂದೆಯನ್ನು ನೋಡಲು ಎತ್ತಿನ ಗಾಡಿಯಲ್ಲಿ ಕುಳಿತು ಹೋಗುತ್ತಿದ್ದಾಗ ಆ ಹುಡುಗ ದಲಿತ ಜನಾಂಗಕ್ಕೆ ಸೇರಿದವನೆಂದು ತಿಳಿದು ಗಾಡಿ ಓಡಿಸುತ್ತಿದ್ದವನು ಗಾಡಿಯನ್ನು ನಿಲ್ಲಿಸಿ ಈ ಹುಡುಗನನ್ನ ದಬ್ಬಿ ಕೆಳಗೆ ಇಳಿಸಿ ಬಾಯಿಗೆ ಬಂದಂತೆ ಬೈಯುತ್ತಾನೆ. ಇನ್ನೊಮ್ಮೆ ಬಾಯಾರಿಕೆಯಿಂದ ಕೆರೆಯೊಂದರಲ್ಲಿ ನೀರು ಕುಡಿಯೋದಕ್ಕೆ ಹೋದಾಗ ಊರಿನವರು ಚೆನ್ನಾಗಿ ಇವನನ್ನ ಥಳಿಸುತ್ತಾರೆ. ಮಗದೊಮ್ಮೆ ಮಳೆ ಬಂತೆಂದು ರಸ್ತೆ ಬದಿಯಲ್ಲಿದ್ದ ಮನೆಯೊಂದರ ಜಗಲಿಯ ಮೇಲೆ ನಿಂತಿದ್ದಕ್ಕೆ ಮನೆಯೊಡತಿ ಜಗಲಿಯಿಂದ ಕೆಳಕ್ಕೆ ದಬ್ಬುತ್ತಾಳೆ. ಇಂತಹ ನೂರಾರು ನೋವುಗಳನ್ನ ಚಿಕ್ಕ ವಯಸ್ಸಿನಲ್ಲಿ ಅನುಭವಿಸಿದ್ದು ಬೇರೆ ಯಾರು ಅಲ್ಲ ಸ್ನೇಹಿತರೆ, ಅವರೇ ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್. ಅಂಬೇಡ್ಕರ್ ಹುಟ್ಟು, ಬಾಲ್ಯ, ಶಿಕ್ಷಣ ಸಾಧನೆಯನ್ನು ನೋಡಿದ್ದೇ ಆದರೆ ಅವರು ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯ ಅಂಬವಾಡೆ ಗ್ರಾಮದಲ್ಲಿ 1891 ಏಪ್ರಿಲ್ 14ರಂದು ಮಹಾರ್ ಎಂಬ ದಲಿತ ಜನಾಂಗದಲ್ಲಿ ಸುಬೇದಾರ್ ರಾಮ್ಜಿ ಸಕ್ಬಾಲ್ ಮತ್ತು ಶ್ರೀಮತಿ ಭೀಮಾಬಾಯಿ ದಂಪತಿಗಳ ಪುತ್ರರಾಗಿ ಜನಿಸುತ್ತಾರೆ. ಅಂಬೇಡ್ಕರ್ ಸಾತಾರಾದ ಪ್ರಾಥಮಿಕ ಶಾಲೆಯಲ್ಲಿದ್ದಾಗಲೇ ಅಸ್ಪೃಶ್ಯತೆಯ ಕಹಿಯನ್ನು ಅನುಭವಿಸಿದ್ದರು. ಸಹಪಾಠಿಗಳು, ಶಿಕ್ಷಕರು ಅಪಮಾನ ಮಾಡಿದರೂ ಜಗ್ಗದೆ ಶಿಕ್ಷಣವನ್ನ ಕಲಿಯುತ್ತಾರೆ, ಶಿಕ್ಷಣವನ್ನ ಸಂಪೂರ್ಣಗೊಳಿಸುತ್ತಾರೆ. 1907ರಲ್ಲಿ ಮೆಟ್ರಿಕ್ಯುಲೇಷನ್ ಪರೀಕ್ಷೆಯಲ್ಲಿ ತೇರ್ಗಡೆಯಾದ ಅಂಬೇಡ್ಕರರಿಗೆ ಆ ವರ್ಷವೇ ರಮಾಬಾಯಿಯೊಂದಿಗೆ ವಿವಾಹವಾಗುತ್ತದೆ. ಅನಂತರ ಅವರು ಮುಂಬೈನ ಎಲ್ಫಿನ್ಸ್ಟನ್ ಕಾಲೇಜ್ನಲ್ಲಿ ಇಂಟರ್ಮೀಡಿಯೇಟ್ ಮುಗಿಸಿ 1921ರಲ್ಲಿ BA ಡಿಗ್ರಿಯನ್ನ ಮುಗಿಸುತ್ತಾರೆ. ನಂತರ ಬರೋಡಾ ಮಹಾರಾಜರ ಸೈನ್ಯದಲ್ಲಿ ಲೆಫ್ಟಿನೆಂಟ್ ಆಗಿ ನೇಮಕಗೊಳ್ಳುತ್ತಾರೆ. ಬರೋಡಾ ಮಹಾರಾಜರು ಅಂಬೇಡ್ಕರ್ ಅವರಲ್ಲಿರುವ ಪ್ರತಿಭೆಯನ್ನು ಗಮನಿಸಿ ವಿದೇಶದಲ್ಲಿ ವ್ಯಾಸಂಗ ಮಾಡಿ ಬಂದು ನಂತರ ತಮ್ಮಲ್ಲಿಯೇ 10 ವರ್ಷಗಳ ಕಾಲ ಕೆಲಸ ಮಾಡಬೇಕೆಂಬ ಕರಾರೊಂದಿಗೆ ಉನ್ನತ ವ್ಯಾಸಂಗಕ್ಕೆ ಇವರನ್ನ ಅಮೆರಿಕಕ್ಕೂ ಕೂಡ ಕಳುಹಿಸುತ್ತಾರೆ. ಅಲ್ಲಿ MA ಪದವಿಯೊಂದಿಗೆ PhDಯನ್ನು ಗಳಿಸಿ 1917ರ ಆಗಸ್ಟ್ 21ರಂದು ಮತ್ತೆ ಭಾರತಕ್ಕೆ ಮರಳುತ್ತಾರೆ. 1920ರಲ್ಲಿ ಮತ್ತಷ್ಟು ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಲಂಡನ್ಗೆ ಹೋಗಿ 1922ರಲ್ಲಿ ಬ್ಯಾರಿಸ್ಟರ್ ಪದವಿಯೊಡನೆ ಭಾರತಕ್ಕೆ ಮರಳುತ್ತಾರೆ. ಇದೆಲ್ಲದಕ್ಕೂ ಮೊದಲು ಅವರಿಗೆ ಸಂಸ್ಕೃತ ಕಲಿಯುವ ಬಯಕೆಯಾಗಿತ್ತು. ಆದರೆ ಇದಕ್ಕೆ ಕೀಳ ಜಾತಿಯವರು ಇದನ್ನ ಓದಬಾರದೆಂದು ಮೇಲ್ಜಾತಿಯವರು ಅಡ್ಡಪಡಿಸುತ್ತಾರೆ. ಆದರೆ ಅವರ ಹಠ ತೊಟ್ಟವರಂತೆ ಸಂಸ್ಕೃತ ಕಲಿತು ಅದರಲ್ಲಿ ಸಂಪೂರ್ಣ ಪಾಂಡಿತ್ಯ ಗಳಿಸಿ ತಾವೇ ಹಲವಾರು ವಿಚಾರ ಕ್ರಾಂತಿ ಕೃತಿಗಳನ್ನು ರಚಿಸುವ ಮೂಲಕ ಆಧುನಿಕ ಮನು ಎಂಬ ಕೀರ್ತಿಗೆ ಕೂಡ ಪಾತ್ರರಾಗಿದ್ದು ಈಗ ಇತಿಹಾಸ. ವಿದೇಶದಲ್ಲಿ ಕಲಿತು ಹಲವಾರು ಡಾಕ್ಟರೇಟ್ ಪದವಿಗಳನ್ನು ಗಳಿಸಿ ಅಂಬೇಡ್ಕರ್ ಅವರು ಸ್ವದೇಶಕ್ಕೆ ಬಂದಿದ್ದರೂ ಇಲ್ಲಿ ಮಾತ್ರ ಅದೇ ಅಸ್ಪೃಶ್ಯತೆ ಅವರನ್ನ ಅಪಮಾನಿಸುತ್ತಿತ್ತು. ಆಗ ಅಂಬೇಡ್ಕರ್ ಮೂಕನಾಯಕ ಎಂಬ ಪತ್ರಿಕೆಯನ್ನ ಆರಂಭಿಸುತ್ತಾರೆ. ಅದರ ಮೂಲಕ ಅಸ್ಪೃಶ್ಯತೆಯ ವಿರುದ್ಧ ಜನಜಾಗೃತಿಗೆ ನಿಲ್ಲುತ್ತಾರೆ. ಬಹಿಷ್ಕೃತ ಹಿತಕಾರಣಿ ಎಂಬ ಸಭಾದಂತಹ ಘಟನೆಗಳನ್ನ ಕಟ್ಟಿ ಅಸ್ಪೃಶ್ಯತೆಯ ವಿರುದ್ಧ ಸಮಾನತೆಗೆ ಬೀದಿಗಿಳಿದು ಹೋರಾಟ ಮಾಡುತ್ತಾರೆ. ಸ್ವಾತಂತ್ರ್ಯ ನಂತರ ನೆಹರು ಸರ್ಕಾರದಲ್ಲಿ ಪ್ರಥಮ ಕಾನೂನು ಸಚಿವರಾಗಿ ದೇಶಕ್ಕೆ ಸಶಕ್ತ ಸಂವಿಧಾನ ನೀಡಿದ ಶಿಲ್ಪಿಯಾಗಿದ್ದು ಇದು ಇಡೀ ವಿಶ್ವಕ್ಕೆ ಮಾದರಿಯಾಗಿದೆ. ಅಂಬೇಡ್ಕರ್ ದಲಿತರಿಗೆ ಪ್ರತ್ಯೇಕ ಚುನಾವಣಾ ಕ್ಷೇತ್ರಕ್ಕಾಗಿ ಪಟ್ಟು ಹಿಡಿದಿದ್ದೇ ಕಾಂಗ್ರೆಸ್ ಪಕ್ಷದ ಅಸಮಾಧಾನಕ್ಕೆ ಕಾರಣವಾಗಿತ್ತು. ಆಗ ಮಹಾತ್ಮ ಗಾಂಧಿ ಹಾಗೂ ಕಾಂಗ್ರೆಸ್ ಪಕ್ಷದ ಧೋರಣೆ ಇದಕ್ಕೆ ವಿರುದ್ಧವಾಗಿತ್ತು. ಇದೇ ಕಾರಣ ಕಾಂಗ್ರೆಸ್ ಪಕ್ಷ ಅವರನ್ನ ಪಕ್ಷದಿಂದ ಹೊರಗೆ ಹಾಕಲಾಗುತ್ತದೆ. ಗಾಂಧಿ ಹಾಗೂ ಜವಾಹರ್ಲಾಲ್ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ತುಂಬಾನೇ ನೊಂದುಕೊಂಡಿದ್ದರು. ಅವರು ನೋಡಿಕೊಂಡ ರೀತಿ ಅವರಿಗೆ ನಿಜಕ್ಕೂ ತುಂಬಾನೇ ಬೇಸರ ತಂದಿತ್ತು. ಕಾಂಗ್ರೆಸ್ ಪಕ್ಷ ನಡೆದುಕೊಂಡ ರೀತಿ ಅವರಿಗೆ ತುಂಬಾನೇ ನೋವು ತಂದಿತ್ತು. ಡಿಸೆಂಬರ್ 5, 1956ನೇ ಇಸ್ವಿ ಡಾಕ್ಟರ್ ಅಂಬೇಡ್ಕರ್ ಅವರು ರಾಜ್ಯಸಭೆಯ ಕಲಾಪಗಳಲ್ಲಿ ಭಾಗವಹಿಸಿದ್ದರು. ಮರುದಿನ ಮನೆಯಲ್ಲೇ ಉಳಿದುಕೊಂಡು ಬರವಣಿಗೆಯಲ್ಲಿ ತೊಡಗಿದ್ದರು. ರಾತ್ರಿ 11 ಗಂಟೆ ಲೇಖನಿ ಕೆಳಗಿಡುವ ವೇಳೆಗೆ ಬಾಬಾ ಸಾಹೇಬರು ಸಾಕಷ್ಟು ಬಳಲಿದ್ದರು. ಕಾಂಗ್ರೆಸ್ ಪಕ್ಷದ ಕೆಲವು ಕಾರ್ಯಕರ್ತರೊಂದಿಗೆ ಜಗಳವೂ ಕೂಡ ಆಗಿತ್ತು. ನಂತರ ಕೊಂಚ ಊಟ ಮಾಡಿ ಮಲಗುತ್ತಾರೆ. ಡಿಸೆಂಬರ್ 6 ಮುಂಜಾನೆ ಬೆಳಿಗ್ಗೆ 6:30 ಬಾಬಾ ಸಾಹೇಬ್ ಪತ್ನಿ ಸವಿತಾ ಅಂಬೇಡ್ಕರ್ ಅವರು ಚಹಾದೊಂದಿಗೆ ಕೊಠಡಿಗೆ ಬರುತ್ತಾರೆ. ಆದರೆ ಬಾಬಾ ಸಾಹೇಬ್ ನಿದ್ದೆಯಲ್ಲಿದ್ದರು. ಅದು ಚಿರನಿದ್ರೆಯಾಗಿತ್ತು. ಬಾಬಾ ಸಾಹೇಬ್ ಇಹಲೋಕವನ್ನ ತ್ಯಜಿಸಿದ್ದರು. ನೋಡಿದಿರಾ ಸ್ನೇಹಿತರೆ, ಎಂತಹ ಈ ಮಹಾನ್ ವ್ಯಕ್ತಿಯ ಈ ಮಹಾಕಥೆ. ಇಂತಹ ಈ ವ್ಯಕ್ತಿಯ ಇನ್ನಷ್ಟು ವಿಚಾರಗಳನ್ನ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ತರುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಜೈ ಭೀಮ್ ಎಂದು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ.